ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿತಾ ಇದ್ದ ಮಳೆಯ ಆರ್ಭಟಕ್ಕೆ ಈಗ ಕೊಂಚ ಬ್ರೇಕ್ ಸಿಕ್ಕಿದ್ದು ಮಳೆಯ ರುದ್ರ ನರ್ತನ 2 ದಿನಗಳಿಂದ ಕಡಿಮೆ ಆಗಿದೆ. ಆದರೆ ಬಿಡದೆ ಸುರಿತಾ ಇದ್ದ ಮಳೆಯಿಂದಾಗಿ ಸಾಕಷ್ಟು ಗ್ರಾಮೀಣ ಪ್ರದೇಶಗಳಲ್ಲಿ ರಸ್ತೆಗಳು ತಮ್ಮ ನೈಜ ರೂಪವನ್ನು ಕಳೆದುಕೊಂಡಿದ್ದು, ಇದಕ್ಕೆ ಉತ್ತಮ ನಿದರ್ಶನವೇ ಕಿನ್ನಿಗೋಳಿಯ ಪಟ್ಟಣ ಪಂಚಾಯತ್ ರಸ್ತೆ. ಕಿನ್ನಿಗೋಳಿಯ ಪಟ್ಟಣ ಪಂಚಾಯತ್ ರಸ್ತೆಯು ಸಂಪೂರ್ಣವಾಗಿ ಹದಗೆಟ್ಟಿದ್ದು ಗ್ರಾಮಸ್ಥರಿಗೆ ಸಾಕಷ್ಟು ಸಮಸ್ಯೆಯನ್ನು ಉಂಟು ಮಾಡಿದೆ. ಹೊಂಡಗಳಿಂದ ತುಂಬಿದ ರಸ್ತೆಯಲ್ಲಿ ಸಂಚಾರ ನಡೆಸುವುದು ಕಷ್ಟಕರವಾಗಿದ್ದು, ಸದ್ಯ ಇಲ್ಲಿನ ಅಸಮರ್ಪಕ ರಸ್ತೆಯ ಕುರಿತು ಕಿನ್ನಿಗೋಳಿಯ ಗ್ರಾಮಸ್ಥನೋರ್ವ ಅಸಹಾಯಕರಾಗಿ ತಮ್ಮ ಊರಿನ ರಸ್ತೆಯ ಬಗ್ಗೆ ವಿಡಿಯೋ ಮಾಡಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಪಂಚಾಯಿತಿಗೆ ಎಷ್ಟು ಬಾರಿ ದೂರನ್ನ ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಅನ್ನೋದು ಗ್ರಾಮಸ್ಥ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ಮಳೆಗಾಲದಲ್ಲಿ ಯಾವುದೇ ವಾಹನ ಸಂಚಾರವೂ ಈ ರಸ್ತೆಯಲ್ಲಿ ಇರೋದಿಲ್ಲ. ಸದ್ಯ ಗ್ರಾಮಸ್ಥರಿಗೆ ವ್ಯವಸ್ಥಿತವಾದ ರಸ್ತೆ ಕಾಮಗಾರಿ ಆಗಬೇಕಾಗಿದ್ದು ಪಂಚಾಯತ್ನಿಂದ ಶೀಘ್ರ ಪರಿಹಾರಕ್ಕಾಗಿ ಕಾಯ್ತಾ ಇದ್ದಾರೆ.